ಆಧ್ಯಾತ್ಮಿಕಾದಿ ಭೌತಿಕಾದಿ ದೇವಿಕಾದಿ ತಾಪತ್ಪರಿಹಾರ ಕರಿಷ್ಯಮಾಣ ರಾಜಕೀಯ ಕ್ಷೇತ್ರೇಶು ಉತ್ತರೋತ್ತರಾಭಿವೃದ್ಧಿ ದಶಾದೋಷ ಸಂಧಿದೋಷ ಶಿವಕೋಪ ಶಿವಶಾಪ ಪರಿಹಾರ ದ್ವಾರ ಇಹ ಜನ್ಮ ಜನ್ಮಾಂತರೇಶು ಕೃತ ಸಮಸ್ತ ಪಾಪ ಪರಿಹಾರ ದ್ವಾರ ಸಪರಿವಾರ ಸಹಿತ ಶ್ರೀ ಮಹಾಲಿಂಗೇಶ್ವರ से संपूर्ण अनुग्रह एकादश रुद्र सेवाक्यम अंधारिमुखेन कारयिष्ये दीपन पुता भूदीप ब्रह्म रूपस्तु कर्म साक्षी ताव सुप्रीति भावेन दीपेस्तु सुस्थिरो भवति। ಯಾತ್ರಾ ಸಮಯದಲ್ಲಿ ಕೋಟಿಯಲ್ಲಿ ಮಕ್ಕಳು ಕೂಡ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದು ದೇವರು ಸಂತೋಷದಿಂದ ಹರಸಿದ್ದಾರೆ. ಉತ್ತಮ ರೀತಿಯಲ್ಲಿ ಜಯ ಸಿಕ್ಕುವ ಹಾಗೆ ಆ ಒಂದು BJPಯಿಂದ ನಿಂತಹ ಯಂತ್ರಗಳಲ್ಲಿ ಉತ್ತರೋತ್ತರ ಯಶಸ್ಸಾಗಬೇಕು ಹಾಗೆ ಸಂಪೂರ್ಣ ಅನುಗ್ರಹಿಸಿದ್ದಾರೆ. ನಿಮ್ಮಿಂದ ನಮ್ಮ ಆ ಒಂದು ದಕ್ಷಿಣ ಕನ್ನಡ ಹಾಗೆ ಎಲ್ಲ ಕ್ಷೇತ್ರಕ್ಕೆ ಯಾವ ರೀತಿ ದೇವರು ನಿಮಗೆ ಅನುಗ್ರಹ ಮಾಡಿದ್ದಾರೆ ಅದೇ ರೀತಿಯಾಗಿ ಮಾಡ್ತಕ್ಕಂಥ ಸಕಲ ಕಾರ್ಯದಲ್ಲಿ ಯಶಸ್ಸಾಗಬೇಕು. ಗ್ರಹಾಃ ಗಾವಃ ನರೇಂದ್ರಶ್ಚ ಬ್ರಾಹ್ಮಣಶ್ಚ ವಿಶೇಷತಃ ಕಲಿಯುಗದಲ್ಲಿ ನವಗ್ರಹರು ಗಾವಃ ಗೋಗಳು ನರೇಂದ್ರಶ್ಚ ರಾಜರು ಇವರೆಲ್ಲ ಸರಿಯಾಗಿ ಕೆಲಸ ಮಾಡಿದರೆ ಕಾಲಕ್ಕೆ ಸರಿಯಾಗಿ ವೃಷ್ಟಿಯಾಗ್ತದೆ, ಅದೇ ರೀತಿಯಾಗಿ ಬೆಳೆಗಳು ಸಮೃದ್ಧಿ ಆಗ್ತದೆ ಎಂಬುದಾಗಿ ಶಾಸ್ತ್ರವಚನ. ಅದೇ ರೀತಿಯಾಗಿ ಉತ್ತಮ ರೀತಿಯಲ್ಲಿ ಜಯಗಳಿಸಿ ಪ್ರಥಮತಃ ಮಹಾಲಿಂಗೇಶ್ವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ರಥೋತ್ಸವದಲ್ಲಿ ಕೂಡ ಪಾಲ್ಗೊಂಡಿದ್ದೇವೆ. ಮಹಾಲಿಂಗೇಶ್ವರ ರಥದಲ್ಲಿದ್ದದನ್ನು ನೋಡಿದರೆ ಪುನರ್ಜನ್ಮನ ವಿದ್ಯತೆ. ನಮಗೆ ಯಾವುದೇ ರೀತಿಯ ಕಷ್ಟಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ ಜೀವಿತಾವಧಿ ಕಾಲದಲ್ಲಿ ಮಾಡತಕ್ಕಂಥ ಕಾರ್ಯಕ್ಕೆ ಉತ್ತಮ ಕೀರ್ತಿ ಬರುವಾಗೆ ಸಂಪೂರ್ಣ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿಯಾಗಿ ಆ ಮಹಾಲಿಂಗೇಶ್ವರ ಸೇವೆ ಮಾಡಿ ಹೋಗಿದ್ದೀನಿ. ಮಾಡಿದಂತಹ ಆ ಒಂದು BJP ವತಿಯಿಂದ ನಿಂತಹ ಸ್ಥಳದಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲರೂ ಒಟ್ಟುಗೂಡಿ ಗೆಲ್ಲಿಸಿದ್ದಾರೆ. ಹಾಗೆ ಇನ್ನು ಮುಂದೆಯೂ ಕೂಡ ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ವಿಘ್ನಗಳು, ತೊಂದರೆಗಳು, ಅಡ್ಡಾತಂಕಗಳು, ಸಮಸ್ಯೆಗಳು, ಅನ್ಯರಿಂದ ತೊಂದರೆಗಳಿಂದ ಎಲ್ಲವನ್ನು ಮಹಾಲಿಂಗೇಶ್ವರ ಪರಿಹಾರ ಮಾಡಿ ಏಕಾದಶ ರುದ್ರ ಸೇವೆ, ಈಶ್ವರನಿಗೆ ರುದ್ರಾಭಿಷೇಕ, ಏಕಾದಶ ರುದ್ರ, ಶತರುದ್ರ, ಇದರಿಂದ ಈಶ್ವರ ಸಂತುಷ್ಟನಾಗಿ ಮನಸ್ಸೋಭೀಷ್ಟವನ್ನು ಶೀಘ್ರ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿಯಾಗಿ 11 ಸಲ ರುದ್ರ ಹೇಳಿ ದೇವರಿಗೆ ನೈವೇದ್ಯ ಕೊಟ್ಟು ಅವರನ್ನು ಸಂತೋಷಗೊಳಿಸಿದ್ದೇವೆ. ಮಹಾಲಿಂಗೇಶ್ವರ ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ಏಕಾದಶ ರುದ್ರ ಸೇವೆಯ ಫಲವನ್ನು ಅನುಗ್ರಹ ಮಾಡಿ ಇನ್ನು ಮುಂದೆಯೂ ಕೂಡ ನಿಮಗೆ ದೇಹಕ್ಕೆ ಆರೋಗ್ಯ ಮಾಡತಕ್ಕಂಥ ರಾಜಕೀಯ ಕ್ಷೇತ್ರ ಪ್ರತಿಯೊಂದು ಕಾರ್ಯದಲ್ಲಿ ಯಾವುದೇ ರೀತಿಯ ಕಷ್ಟಗಳು, ನಷ್ಟಗಳು, ಆಪತ್ತುಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲಿ ಅಭಿವೃದ್ಧಿಯನ್ನು, ಯಶಸ್ಸನ್ನು ಕೊಟ್ಟು ಉತ್ತಮ ಕೀರ್ತಿ ಬರಬೇಕು. ಮುಂದಕ್ಕೆ ಮಂತ್ರಿಯಾಗಿ ಕೂಡ ಆಯ್ಕೆಯಾಗುವಾಗ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹ ಮಾಡಿ ನೀವು ನಂಬಿಕೊಂಡು ಬರತಕ್ಕಂಥ ಕುಲದೇವರು, ದೈವದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗಿ ಎಲ್ಲ ಕಾರ್ಯಕ್ಕೆ ರಕ್ಷೆಯನ್ನು ಕೊಟ್ಟು ಕಾಪಾಡಬೇಕು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ. ಹಾಗೆ ಮುಂದಕ್ಕೆ ಆ ಶತರುದ್ರ ಸೇವೆಯನ್ನು ಕೂಡ ಸಂಕಲ್ಪ ಮಾಡಿದ್ದೇವೆ. ಆ ಸೇವೆಯ ಫಲವನ್ನು ಕೂಡ ದೇವರು ಅನುಗ್ರಹ ಮಾಡಿ ಸಕಲ ಕಾರ್ಯಕ್ಕೆ ಈಶ್ವರಾನುಗ್ರಹ ದ್ವಾರ ಯಶಸ್ಸನ್ನು ಕೊಟ್ಟು ಕಾಪಾಡತಕ್ಕಂಥ ಧ್ಯೇಯ ಪಂಚಮುಖೋ ರುದ್ರಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುಚ್ಛುಭ್ರಹತ ಸಾಮಾನ್ಯಸ್ಯ ಪ್ರಾಣಿತು ಜಟಾಬದ್ಧೇಂದುಕಲಹ ಪ್ರಿಯಾಯುಂಗ್ ನಾಗಭೂಷಣಃ. 2024 ಮಹಾಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ಗೆಲುವಾದ ನಂತರ ಪುತ್ತೂರು ಮಹಾಲಿಂಗೇಶ್ವರನ ದರ್ಶನವನ್ನು ಮಾಡಬೇಕು, ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ಪಡ್ಕೊಳ್ಬೇಕು.
ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಆ ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದ ಸನ್ಮಾನ್ಯ ಪ್ರಧಾನಮಂತ್ರಿ ಮತ್ತು ಅವರ ಇಡೀ ಸಚಿವ ಸಂಪುಟದ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೆ ಇವತ್ತು ವಿಶೇಷವಾದ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಮತ್ತು ಎಲ್ಲ ಪಾರ್ಟಿಯ ಪ್ರಮುಖರ ಜೊತೆ ಸೇರಿಕೊಂಡು ಇವತ್ತು ಮಹಾಲಿಂಗೇಶ್ವರನ ದರ್ಶನವನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಭೇಟಿ ನೀಡಿ ಆಮೇಲೆ ಸಂಘದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ನಾನು ವಾಪಸ್ ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ, ಹಿಂದೂ ಪರ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ನ ದಬ್ಬಾಳಿಕೆ, ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಸುಳ್ಳು ಕೇಸ್ ಹಾಕುವಂಥದ್ದು, ಹಲ್ಲೆ ಮಾಡುವಂಥದ್ದು, ಎಲ್ಲ ಘಟನೆಗಳ ವಿರುದ್ಧ ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಇವತ್ತು ಅಸೈಗೋಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾಯಿದೆ. ಆ ಪ್ರತಿಭಟನೆಯಲ್ಲಿ ಕೂಡ ನಾವು ಭಾಗವಹಿಸಲಿಕ್ಕೆ ಈಗ ಮಂಗಳೂರಿಗೆ ತೆರಳ್ತಾ ಇದ್ದೇನೆ. ಸರ್, ಈಗ ಸಂಸದರ ನಂತರ ನೀವು ಸಂಸತ್ತಿಗೆ ಹೋಗ್ತಾ ಇದ್ದೀರಿ ಮೊದಲ ಬಾರಿ. ಜಿಲ್ಲೆಯ ಯಾವ ಇಶ್ಯೂವನ್ನು ಮೊದಲ ಬಾರಿ ಅಲ್ಲಿ ಎತ್ತಿದ್ದೀರಿ? ಏನು ಫೋಕಸ್ ಕೊಡ್ತೀರಿ ಜಿಲ್ಲೆಗೆ? ನಾನು ನಾಳೆ ಜಿಲ್ಲಾಧಿಕಾರಿಯ ಸಭೆಯನ್ನು ಕರೆದಿದ್ದೇನೆ. ಜಿಲ್ಲೆಯಲ್ಲಿ ಈಗ ಅನುಷ್ಠಾನ ಹಂತದಲ್ಲಿರುವ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳ ಒಂದು ಬ್ರೀಫಿಂಗನ್ನು ನಾನು ಕೊಡಬೇಕು. ಯಾವ್ಯಾವ ಯೋಜನೆಗಳು ಯಾವ್ಯಾವ ಹಂತದಲ್ಲಿದೆ, ಅದಕ್ಕೆ ಏನೆಲ್ಲ ತೊಡಕುಗಳಿದೆ, ಅದರ ಒಂದು ಡೀಟೇಲ್ಡ್ ಬ್ರೀಫಿಂಗ್ ನನಗೆ ಸಿಗಬೇಕು ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದೇನೆ. ಆ ಮೀಟಿಂಗ್ನ ನಂತರ ಯಾವ ಇಶ್ಯೂ ಆದ್ಯತೆಯ ಮೇಲೆ ಇರ್ತದೆ ಅದನ್ನು ಆದ್ಯತೆಯ ಮುಖಾಂತರ ತೆಗೆದುಕೊಳ್ತೇನೆ. ನನ್ನ ಮೊದಲ ಆದ್ಯತೆ ಇರುವಂಥದ್ದು ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ರಸ್ತೆ ಮತ್ತು ರೈಲು ಸಂಪರ್ಕದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಮೊದಲ ಆದ್ಯತೆ ಇರುವಂಥದ್ದು. ಅದಕ್ಕಿರುವ ಕಾನೂನು ತೊಡಕುಗಳು, ಪರಿಸರದ ತೊಡಕುಗಳು ಇದೆಲ್ಲವನ್ನು ಅಧ್ಯಯನ ಮಾಡಿಕೊಂಡು ಒಂದು ವೈಜ್ಞಾನಿಕವಾದ ವರದಿಯನ್ನು ರೆಡಿ ಮಾಡಿ ಅದನ್ನು ಕೇಂದ್ರದ ಹೆದ್ದಾರಿ ಸಚಿವರು ಮತ್ತು ರೈಲ್ವೆ ಸಚಿವರ ಜೊತೆ ಜಂಟಿಯಾಗಿ ಮಾತನಾಡಿಕೊಂಡು ಈ ರೈಲ್ವೆ ಮತ್ತು ರಸ್ತೆಯ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಮೊದಲ ಆದ್ಯತೆ ಇರುವಂಥದ್ದು. ಅದಕ್ಕೆ ಬೇಕಾದ ತಯಾರಿಯನ್ನು, ಅಧಿಕಾರಿಗಳ ಸಭೆಯನ್ನು ಕರೆದು ತಜ್ಞರ ಜೊತೆ ಸಭೆಯನ್ನು ಮಾಡಿ ಒಂದು ವಿಸ್ತೃತ, ಒಂದು ಸಮಗ್ರವಾದ ಒಂದು ವರದಿಯನ್ನು ತಯಾರು ಮಾಡಿ ಮುಂದಿನ ದಿವಸಗಳಲ್ಲಿ ಕಾರ್ಯೋನ್ಮುಖನಾಗ್ತೇನೆ. ಸರ್, ಶಿರಾಡಿಯ ಸುರಂಗ ಯೋಜನೆ ನೆನೆಗುದಿಗೆ ಬಿದ್ದಿದೆ ಸರ್. ಶಿರಾಡಿಗೆ ಸುರಂಗ ಮಾಡುವಂಥದ್ದು ನೆನೆಗುದಿಗೆ ಯಾವುದೂ ಬಿದ್ದಿಲ್ಲ. ಈಗ ಬಿಸಿ ರೋಡ್ನಿಂದ ಅಡ್ಡಹೊಳೆಯವರೆಗೆ ಕೆಲಸಗಳು ನಡೀತಾ ಇದೆ. ಮೇಲೆ ಸಕಲೇಶಪುರದವರೆಗಿನ ಕೆಲಸಗಳು ನಡೀತಾ ಇದೆ. ಸಕಲೇಶಪುರ ಮತ್ತು ಅಡ್ಡಹೊಳೆಯ ಮಧ್ಯೆ ಶಿರಾಡಿ ಘಾಟಿಯನ್ನು ಏನು ಮಾಡಬೇಕು ಅನ್ನೋದಕ್ಕೆ ಬೇರೆ ಬೇರೆ ಆಪ್ಷನ್ಸ್ಗಳ ಮಧ್ಯೆ ಸುರಂಗ ಯೋಜನೆಯು ಕೂಡ ಒಂದು ಆಪ್ಷನ್ ಆಗಿತ್ತು. ಅದು ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ನಾನು ಅಧಿಕಾರಿಗಳ ಸಭೆ ಕರೆದು ಅದರ ವಿಷಯವನ್ನು ಪೂರ್ತಿ ತಿಳಿದು ಮುಂದಿನ ದಿವಸಗಳಲ್ಲಿ ನಿಮಗೆ ತಿಳಿಸ್ತೇನೆ. ಒಟ್ಟಾರೆಯಾಗಿ ನಮಗೆ ಅಡ್ಡಹೊಳೆಯಿಂದ ಸಕಲೇಶಪುರದವರೆಗೆ ಒಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆ ಶಿರಾಡಿ ಘಾಟ್ನ ಮಧ್ಯೆ ಪರಿಸರ ಮತ್ತು ಕಾನೂನಿನ ವ್ಯಾಪ್ತಿಯ ಒಳಗೆ ಒಂದು ರಸ್ತೆ ಮತ್ತು ರೈಲನ್ನು ಮಾಡಬೇಕಾಗಿದೆ. ಅದಕ್ಕೆ ಯಾವುದು ಬೆಸ್ಟ್ ಆಪ್ಷನ್ ಇದೆ ಅದನ್ನು ಅವೈಲೇಬಲ್ ಬೆಸ್ಟ್ ಆಪ್ಷನ್ ಅದನ್ನು ಮಾಡಬೇಕನ್ನುವಂಥದ್ದು ಇದೆ. ಅದು ಸುರಂಗವೂ ಆಗಿರ್ಬೋದು, ಬೇರೆ ಆಪ್ಷನ್ಸು ಆಗಿರ್ಬೋದು. ಈ ಹಂತದಲ್ಲಿ ನಾನು ಯಾವುದೂ ಹೇಳಲಿಕ್ಕಾಗೋದಿಲ್ಲ. ಅಧಿಕಾರಿಗಳ ಸಭೆ ಕರೆದು ಯಾವ್ಯಾವ ಪ್ರೋಗ್ರಾಮ್ಸ್ ಯಾವ್ಯಾವ ಹಂತದಲ್ಲಿದೆ ಅದನ್ನು ತಿಳ್ಕೊಂಡು ಮುಂದಿನ ದಿವಸಗಳಲ್ಲಿ ಉತ್ತರ. ನಮ್ಮ ಆದ್ಯತೆ ಇರುವಂಥದ್ದು ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲ್ವೆ ಅಭಿವೃದ್ಧಿ ಆಗಬೇಕು ಅನ್ನೋದು. ನಾಳೆ ಸಭೆಯನ್ನು ಕರೆದಿದ್ದೇನೆ ನಾನು. ಅದೆಲ್ಲ ವಿಷಯವನ್ನು ತಿಳ್ಕೊಂಡು ಆಮೇಲೆ ಮುಂದಿನ ದಿವಸಗಳಲ್ಲಿ ನಿಮಗೆ ಹೇಳ್ತೇನೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development
to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.